ಪೊಲೀಸರು ಹೆಚ್ಚಾಗಿ ಸಾರ್ವಜನಿಕರೊಂದಿಗೆ ವ್ಯವಹರಿಸಬೇಕಾಗಿರುವುದರಿಂದ ಆಯಾ ಪ್ರದೇಶದ ಭಾಷೆಯನ್ನು ಕಲಿಯುವುದು ಅಗತ್ಯ. ಇದರಿಂದ ಜನರ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಕರ್ತವ್ಯ ನಿರ್ವಹಣೆಗೂ ಸಾಕಷ್ಟು ನೆರವಾಗಲಿದೆ ಎಂದು ನಗರ ಪೊಲೀಸ್ ಆಯುಕ್ತ ಮತ್ತು ವಿಶೇಷ ಕಾರ್ಯಪಡೆ ಡಿಐಜಿಪಿ ಸುಧೀರ್ ಕುಮಾರ್ ರೆಡ್ಡಿ ಹೇಳಿದರು. ಪೊಲೀಸ್ ಆಯುಕ್ತರ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ವಿಶೇಷ ಕಾರ್ಯಪಡೆ ಮಂಗಳೂರು ವತಿಯಿಂದ ಎಎಸ್ಎಫ್ ಸಿಬ್ಬಂದಿಗಳಿಗೆ ಆಯೋಜಿಸಲಾಗಿರುವ 20 ದಿನಗಳ ತುಳು ಕಲಿಕಾ ಶಿಬಿರ ಮತ್ತು ಸಂಸ್ಕೃತಿ ಪರಿಚಯ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುಳು ಕಲಿಯದಿದ್ರೆ ಪೊಲೀಸರಿಗೆ ನಾವು ನಮ್ಮವರು ಎನ್ನುವ ಭಾವನೆ ಬರುವುದಿಲ್ಲ. ಸ್ಥಳೀಯರು ಕೂಡ ಪೊಲೀಸರನ್ನ ನಮ್ಮವರು ಎಂದು ಒಪ್ಪಿಕೊಳ್ಳುವುದಿಲ್ಲ. ಭಾಷೆಯನ್ನ ಕಲಿಯುವುದರಿಂದ ಸಂಸ್ಕೃತಿಯ ಪರಿಚಯವೂ ಆಗಿ ನಾವು ಅವರೊಳಗೆ ಒಬ್ಬರಾಗುತ್ತೇವೆ. ಇದು ಅಪರಾಧ ತನಿಖೆಯ ಸಂದರ್ಭದಲ್ಲೂ ಇಲಾಖೆಗೆ ನೆರವಾಗುತ್ತದೆ ಎಂದರು. ನಿಮ್ಮನ್ನು ನೀವು ಅಲ್ಲಿದ್ದ ಜನರ ಜೊತೆಗೆ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅದೊಂದೇ ಸಮಸ್ಯೆ. ಬೇರೆ ಜಿಲ್ಲೆಗಳಲ್ಲಿ ಏನಾಗುತ್ತೆ, ಅವ್ರನ್ನವ್ರು ಐಡೆಂಟಿಫೈ ಮಾಡ್ಕೊಳ್ತಾರಲ್ಲ, ಅವ್ರ ಜೊತೆಗೆ ಐಡೆಂಟಿಫೈ ಆದ್ಮೇಲೆ ಎನಿಥಿಂಗ್ ಅವ್ರ ಕಲ್ಚರ್ ಕಲಿಯೋದ್ರಲ್ಲಿ ಅವರಲ್ಲಿ ನಾವು ಒಂದಾಗಿರೋದ್ರಲ್ಲಿ ಫಸ್ಟ್ ಸ್ಟೆಪ್ ಭಾಷೆ. ಅದು ಬಂದರೆ ಅಷ್ಟೇ. ಯಾವಾಗಲಾರು ನಾವು ಅವರೊಟ್ಟಿಗೆ ನಾವು ಒಬ್ಬನು ಅದರಲ್ಲಿ ಅವರಲ್ಲಿ ಅಂತೇಳಿ ಹೇಳಲಿಕ್ಕೆ ಇಲ್ಲಾಂದ್ರೆ ಆಗುತ್ತೆ. ನಮ್ಗೆ ಯಾಕೆ ಬೇಕಪ್ಪ, ನಾವು ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತೀವಿ. ಓಕೆ, ನಿಮಗೆ ಇಷ್ಟ, ನಿಮ್ಮ ಓನ್ ಪ್ರೀತಿ ಇಂಟ್ರೆಸ್ಟ್ ನಾನು ಇಲ್ಲೇ ಇರಬೇಕು ಅನ್ನೋದು ಬೇರೆ ವಿಷಯ. ಅಂತ ಹಾಗೆ ಇದ್ದವರಿಗೆ ನಾವು ಈ ಕ್ಲಾಸ್ ಹಾಕೋದು ಬೇಕಾಗಿಲ್ಲ. ನಮ್ಗೆ ಯಾಕೆ ಬೇಕು, ತುಳು ಕಲಿಯೋದು ನಾವು ಹೋಗ್ಬೇಕು, ಹೋಗ್ತೀವಿ ಅಂತ. ನಮ್ಮ ಪೊಲೀಸ್ ಕೆಲಸ ಇಲ್ಲೇ ಇದ್ರೂ ಕೂಡ ಪೊಲೀಸ್ ಕೆಲಸ ನಡೆಯುವುದು ಭಾಷೆ ಮೇಲೆ. ನಿಮ್ಗೆ ಯಾರೇ ಇರ್ತಾರೆ, ಉದಾಹರಣಕ್ಕೆ ನಾವು ಇಲ್ಲಿಂದ ದುಬೈಗೆ ಹೋಗಿ ಕನ್ನಡದಲ್ಲಿ ಅಲ್ಲ ನಮ್ಮವನು ಬಂದಿದ್ದಾನೆ ಊರಿಗೆ ಏನ್ ಮಾಡ್ಕೊಂಡು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ತುಳು ಕಲಿತು ತುಳುವಿನಲ್ಲಿ ವ್ಯವಹರಿಸುವುದರಿಂದ ತುಳುವಿಗೆ ಇನ್ನಷ್ಟು ಆದ್ಯತೆ ದೊರೆಯಲಿದೆ ಎಂದು ಹೇಳಿದರು. ವ್ಯವಸ್ಥೆ ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ಇವರು ನೀವು ಬಂದಿರೋದ್ರಿಂದ ನಿಮ್ಗೆ ನಿಮ್ಮ ನಿಮ್ಮ ಜಿಲ್ಲೆಯ ಭಾಷೆಗಳು ಮತ್ತು ಕನ್ನಡ ಮಾತ್ರ ಚೆನ್ನಾಗಿ ಗೊತ್ತಿದೆ. ಇಲ್ಲಿಯ ಕೆಲಸ ನಿರ್ವಹಿಸಬೇಕಾದ್ರೆ ಇಲ್ಲಿಯ ಮಾತೃ ಭಾಷೆ ತುಳು ಭಾಷೆ. ಪ್ರತಿಯೊಂದು ಹಂತದಲ್ಲಿ ಕೂಡ ತಾವು ತುಳುವನ್ನು ಕಲಿತುಕೊಂಡಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಪ್ರತಿಯೊಂದು ಮೂಲೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ತುಳು ಹಿಂದೆ ಬಹಳ ಮಹತ್ವದ ಒಂದು ಭಾಷೆ ಆಗಿಟ್ಕೊಂಡು ಈ ಜಿಲ್ಲೆಯ ಸಂಸ್ಕೃತಿಯನ್ನು ಉಳಿಸಿಕೊಂಡಂತ ಭಾಷೆ. ಇವತ್ತು ತುಳುವಿನ ಬಗ್ಗೆ ಮಕ್ಕಳಿಗೆ ಕೂಡ ವಿಶೇಷ ಅಧ್ಯಯನ ಮಾಡಿಸಬೇಕೆಂಬ ದೃಷ್ಟಿಯಲ್ಲಿ ಇಟ್ಕೊಂಡು ಹೈಸ್ಕೂಲ್ ಮಕ್ಕಳಿಗೆ ಕನ್ನಡದ ಲಿಪಿಯಲ್ಲಿ ತುಳು ಭಾಷೆಯ ಇದನ್ನ ಕಲಿಸುವಂತ ವ್ಯವಸ್ಥೆ ಕೂಡ ಇದೆ. ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರ್ನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಭಾಷೆ ಕಲಿಕೆಯು ಊರಿನ ಸಾಂಸ್ಕೃತಿಕ ಬದುಕಿನ ಪರಿಚಯವನ್ನ ನೀಡುತ್ತದೆ ಎಂದರು. ಸಾಮಾನ್ಯವಾಗಿ ಯಾವ ಪೊಲೀಸ್ ಅಧಿಕಾರಿಗಳು ನಾನೊಂದು 30 ವರ್ಷದಿಂದ ಹೇಳಿದ ಮಾತಕ್ಕೆ ಒಂದು ಉಲ್ಲೇಖಿಸಿದಂತ ಮಾತನ್ನು ಯಾರೂ ಮಾತಾಡಿದನ್ನು ಕೇಳಿಲ್ಲ. ಉಳ್ಳಾಳದಲ್ಲಿ ಏನೋ ಒಂದು ಗಲಾಟೆ ಅಥವಾ ಸಣ್ಣ ಒಂದು ಕನ್ಫ್ಯೂಷನ್ ವಾತಾವರಣ ಉಂಟಾದಾಗ ಮರುದಿವಸ ಅವರು ಹೇಳಿದ ಮಾತು, ನೀವು ಆ ಜನರ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿ, ನೀವು ಆ ಜನರ ಉದ್ಯೋಗದ ಬಗ್ಗೆ ಮಾತಾಡಿ, ಅದು ಬಿಟ್ಟು ಅವರಿಗೆ ಏನನ್ನೋ ಕನ್ಫ್ಯೂಷನ್ ಮಾಡಿ ಅವರಿಗೆ ದಾರಿ ತಪ್ಪಿಸಬೇಡಿ. ಇಂಥ ಒಂದು ಸಾಮಾಜಿಕ ಕಳಕಳಿಯ ಕಾಳಜಿಯ ಮಾತನ್ನು ಸರ್ಕಾರಿ ಅಧಿಕಾರಿ ಮುಂದೆ ನಿಂತು ಹೇಳ್ತಾರೆ ಅನ್ನುವಂಥದ್ದು ಅದು ನಾವು ತುಂಬಾ ಖುಷಿ ಪಡಬೇಕಾದದ್ದು ಮತ್ತು ಅದು ಎಲ್ಲರಿಗೂ ಸ್ಫೂರ್ತಿದಾಯಕ ಆಗಬೇಕು. ಹಾಗಾಗಿ
ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಪಡೆ ಪ್ರಭಾರ ಪೊಲೀಸ್ ಉಪಾಧೀಕ್ಷಕರಾದ ಬೆಳ್ಳಿಯಪ್ಪ ಕೆಯು, ಕಾನೂನು ಸುವ್ಯವಸ್ಥೆಯ ಡಿಸಿಪಿ ಮಿಥುನ್ ಎಚ್ಎನ್ ಉಪಸ್ಥಿತರಿದ್ದರು. ಅಕಾಡೆಮಿಯ ಸದಸ್ಯರಾದ ಸಂಚಾಲಕ ನಾಗೇಶ್ ಉದ್ಯಾವರ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಎಎಸ್ಎಫ್ ಸಿಬ್ಬಂದಿ ರವಿಪ್ರಕಾಶ್ ಸ್ವಾಗತಿಸಿ ವಂದಿಸಿದ್ರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.